ಮೂರು ಮಂಡ ಹೇಳ ಮೇಲೆ ಮೇಲೆ ಹೇಳ ಜನ್ಮ ಸಾರ್ಥಕ ತಲೆತರಿಸಬೇಡುವ ಅಪಶಕುನದ ಮಹಾಮಾರಿ ಏನು ನಿನಗೆ ಕಣ್ಣು ಕಾಣಿಸುವುದಿಲ್ಲವೇ? ನಿನ್ನ ಕಣ್ಣು ಮುಖದಲ್ಲಿರುವುದೋ ನೆತ್ತಿಯ ಮೇಲಿರುವುದೋ? ನೀರಿನ ಕಣ್ಣು ನೋಡ್ಪ ಮೋನೆಡು ಪುಣ್ಣ ಬೇರೆ ಕಾಣಿಸ್ತಾ ಇಲ್ಲ. ಮತ್ತೆ ನಾನು ನನ್ನಷ್ಟಕ್ಕೆ ಹೋಗುತ್ತಾ ಇರುವಾಗ ನನಗೆ ಬಂದು ಹಾಯಿವೆ. ಯಾನ ಆಯ್ನತ್ತು ಯಾನ ಎನ್ನ ತೆಗೋಣ ಈರು ಬತ್ತದು ಕಾಣ್ತದೆ. ಏನದು ಕನಕ್ ಸೌದೆ ಅಲ್ವೇನ? ಸೌತೆತ್ತು ಕರ್ಕೊಂಬಿಡ ಕನಕತೆ ಉರುವಲ ಅದು ಉರುವಲ್ ಬೆತ್ತಾರ್ಪಣೆಗೆ ಒಂದು ಕನಕ್ ಕಟ್ಟಿಗೆಯೋ ಇಟ್ಟಿಗೆ ಎತ್ತಿ ಕರ್ಪ ಕನಕತೆ ಕಷ್ಟ ಕಾಟೋಗಳ ಅವೇ ಬಡಾಯಿನಿ ಒಂದು ಕೋಲ್ಗಾನ ಕಾತೆ ಅವು ಕೂಲ್ನಾನ ಕಾವಳು ಕಾಟು ಇದ್ರೆ ಉಂಟೊಡತೆ ಇದೇ ಉದ್ದಾನ ಎಲ್ಲಿಗೆ ಕೊಂಡು ಹೋಗುತ್ತಿರುವೆ? ಊರು ಯಾಕೆ? ಮಾರಿಯರೆ ಮಾರಾಟ ಮಾಡುವುದು. ಯಾರು ಅದನ್ನು ಕೊಂಡುಕೊಳ್ಳುವವರಿದ್ದಾರೆ? ನಾನೇ ಹೆಚ್ಚಿನ ಗಿರಾಕಿ ಹೊತ್ತಿನಿ ಕನಕ. ಹೌದಾ? ಬೇಕಾದಷ್ಟು ಜನ ಇದ್ದಾರೆ. ಹೆಚ್ಚಿನ ಯಾರು ಒಂದೇ ದಿನ ಸಾಧಾರಣ 25 ಕಟ್ಟ ಮಾಡುವ ಮಾತ್ರ ಜೊತೆ ತುನಿ. ಅದರ ಉಪಯೋಗ ಏನು? ಉಪಯೋಗ ಬಂದ ಮೇಲೆ ಗಂಜಿ ವೈಪಾರ ಎಲ್ಲಿ ಸರ್ ಗಂಜಿಯನ್ನು ಬೇಯಿಸುವುದು ಯಾಕೋ? ಬೆಂದದ್ದೇ ಗಂಜಿ ಅಂತ. ಓ ಈಗ ಆಪೇದ ಬಾಕಿದೆ ಬರೋದು. ಯಾವ ಬಾಗಿಲಲ್ಲಿ? ಇದು ಪೆದಂಬ ಬಾತಿರ್ನೇನಿಂದ ಏನೋ ಮತ್ತೆ ಬೆಂಕಿನ ಗಂಜಿ ಆಂಡಲ ಬೇಯೋರ್ ನಾಂಡ ಬಾತೆರ ಬಂಟು ಗಂಜಿ ಬೈ ಪೆರಾಪುಂಡು ಓರಿಂದ ಕಜಿಕ್ ಮಾಲ್ ಪೆರಾಪುಂಡು ಬುಕ್ಕಲ ಅವರಿಂದ ಬೆಚ್ಚ ನೀರು ಕಾಯಿ ಪೆರಾಪುಂಡು ನನಲ ಅವರಿಂದ ಬಿಸಿ ನೀರನ್ನು ಕಾಯಿಸುವುದು ಯಾಕೋ? ಕಾಯಿಸಿದ್ದೇ ಬಿಸಿ ನೀರು. ಏನು ಸಾಧ್ಯ ಬಂಟು ನೀವು ಹಾಗೆ ಮಾತಿಗೊಂದು ಮಾತು ಒಂದು ತೂತು ಕುಡಿದ್ರು ಅವರ ಮಾತನ್ನು ನಿಲ್ಲಿಸ. ಆವಾಗದಿಂದ ಮಾತಾಡುವವರಿಗೂ ಕೇಳಿಸುವ ಹಾಗಿಲ್ಲ. ಆರನ್ನ ಬೇರೆ ಬಾತಿರ್ತೀರಿ ನಮ್ಮ ನಮ್ಕದಾನೆ ಅಲ್ಲ ನಮಗೆ ಹರಟ ಆಗ್ತದೆ ಅಂತಲ್ಲ, ಕೇಳುವವರಿಗೆ ಹರಟ ಆಗ್ತದೆ. ನಾವಿಲ್ಲಿ ಮನೆ ಬಂದ ಅಕ್ಕಲ್ಲ ಊರು ತೊಂದು ಕೊಟ್ಟೊಂದು ಪಟ್ಟ ಆಗ್ತದೆ ನಮ್ಮಷ್ಟಕ್ಕೆ ಮಾತಿಗೊಂದು ಮಾತು ಅಂಚ ಅವು ಪಂಡತ ಏನು ಅವು ಪಂಡತೆ ಗಂಜಿ ಪೆರಾಪುಡು ಕಜ್ಮಾನ ಪೆರಾಪುಡು ನಾನಾ ಉಪಯೋಗ ಬೆಚ್ಚ ನೀರ್ಕಾಯಿ ಪೆರಾಪುಡು ಊರಿನ ನಂಡ ಎಲ್ಲ ನೀರನ್ನು ಕೊಂಡು ಕೊತ್ತಾ ಇರಲ್ಲ ಏನು ನನ್ನನ್ನೆಲ್ಲ ಇಂಥ ಕಟ್ಟಿಗೆಯಲ್ಲಿ ಸುಡುವುದೇ? ನಮ್ಮನ್ನೆಲ್ಲ ಶ್ರೀಗಂಧದ ಮರದಲ್ಲಿ ಸುಡುವುದು. ಹೌದಾನೆ ಆಕಲ ವಾಸನೆ ಹಾಗಲ್ವ? ನಾವು ಶ್ರೀಮಂತರಿದ್ದೇವೆ, ಧೀಮಂತರಿದ್ದೇವೆ, ನೇತಾರರುಗಳಿದ್ದೇವೆ. ಆದ ಕಾರಣವಾಗಿ ಅವ್ರಿಗೆ ಗೊತ್ತುಂಟು ನಿಖಲ ಶ್ರೀಮಂತೇರು ಧೀಮಂತೇರು ನಿಖಲೆ ಗಂಧದ ಕಣಕವಾಗಿ ಮತ್ತೆ ಮಾತತ್ತು ಕೆಲವು ರಾಜಕೀಯದಕ್ಕೆ ಮತ್ತೆ ಗಂಧದ ಕಣಕ ದಯಪಾಡ್ನು ಯಾಕೆ ಜೂವಡ್ತನಾಗ ಊರಿಡಿಕ್ಕ ನಾದದ್ದು ಹಿಂಗೆ ಮಗ್ಗೆ ಸಾಹಿತ್ಯ ಮುಖಾಲ ಪರಿಮಳ ಹೊಡೆದ್ರೆ ಅಡ್ಡ ಗಂಧದ ಹಾಗೆ ಕೊನೆಯ ಕಾಲದಲ್ಲಾದರೂ ಒಂದು ಪರಿಮಳ ಬಂದು ಉಳಿದವರಿಗಾದರೂ ಅದು ವಾಸನೆ ಕೊಡದೆ ಪರಿಮಳ ಬರಲಿಲ್ಲ ಹಾಗೆ ಏನಾದ್ರೂ ಬಿಡುವ. ಅದನ್ನ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೋ ನೀನು ಕೊಂಡು ಎಂಕಲ ಕುಟುಂಬ ಸಂಸಾರ ಉಂಡಣ್ಣ ಒಂಜಿ ತುಂಡು ಗುಡಿಯದಿಲ್ಲ ಅವರಿ ಮಾಗೆಲ್ಲ ಉಳ್ಳೇರಿ ಕಳರೆ ಮೆಚ್ಚಿದ್ದೇನೋ ನಿನಗೆ. ನಿನ್ನ ಜೀವನದ ಆದರ್ಶಕ್ಕೆ ನಾನು ಮೆಚ್ಚಿದೆ. ಇಷ್ಟು ಬಡತನದಲ್ಲಿದ್ದರೂ ಒಂದು ಅಂಗವಿಕಲೆಗೆ ಬಾಳ್ವೆಯನ್ನು ಕೊಟ್ಟೆಯಲ್ಲ. ತುಂಡು ಹೆಂಡತಿ ಪಾಪ ಕೈ ಇರುವವಳಿಗೆ ಕಾಗಲಿಲ್ವ? ಅಂಗವಿಕಲೆ ನಿನ್ನ ಹೆಂಡತಿ ಎನ್ನವಿಕಲ ಅಂಗವಿಕಲ ಎನ್ನ ಬಿಡಿದ ಅಂಗವಿಕಲ ನೀರೇ ಕಾಕಾಜಿ ಹೇಳ್ತೇನೆ. ನೀನು ಹೇಳಿದ್ದಲ್ವ ತುಂಡು ಹೆಂಡತಿ. ತುಂಡು ಹೆಂಡತಿ ಒಂದ ಕೈಕಾರದ್ದೆ ಅಂದ್ರೆ ತುಂಡು ನತ್ತ ಮೇಲೆ ಅವಕೊಂಡ ಎಂಕ್ಲ ಮತ್ತೆ ಎಲ್ಲಿಯೇ ಜೋದಕ್ಲಕ್ಕೆ ಸಪೂರದ ಲಾಚಾರದ ಲಕ್ಕೆರದಿರಿದಂತ ಕೂಲಿ ಬೇಲೆಗೆ ಹೋದ್ ಬದುಕುನೊಳ್ಳದೆ ಎಂಕ್ಲನ ಬುಡಿದ್ಯೋ ಸಪೂರ ಕಪ್ಪು ನೊಟ್ಟು ಬುಡಿದಿತ್ತ ನೊಟ್ಟು ಬುಡೇ ಹೋಗ್ನಪ್ಪುನದೆ ಹೊರದೋರ್ತ ಅವು ತುಂಡು ಬುಡೈತಿ ನಿಕ್ಕಲ ಮತ ಭಕ್ತಿ ಜುವದ ಬಳುವುದುದ ಮಂಡ್ಯದ ಕುಜಲ್ ಮತ ಸರಿಗೆದ ಲೆಕ್ಕ ಬೆಳ್ಳಗೆ ಇಲ್ಲದಿದ್ದರೂ ಬೆಳ್ಳಗಿನ ಲೇಪನವನ್ನು ಹಚ್ಚಿಕೊಂಡು ಬೆಳ್ಳಗೆ ಅಂತ ಹೇಳಬೇಡ. ಅಂದ ಮಂಡ್ಯದ ಕುಜಲ್ ಸರಿಗೆದ ಲೆಕ್ಕ ಸರ್ತ ಮಾಡ್ತಿದ್ದೆ ಸೀರೆವ ಬಣ್ಣ ತುತ್ತಿರವೇ ಬಣ್ಣದ ಬಿಮ್ಮೋಗ್ ಮತ್ತೆ ತೊಡಿಸ್ತೀನಿ ಒಂದು ಇಂಚ ಕುಟ್ಟಿದಾರ್ದ ಜೋರು ಬಾಡ್ತಿ ಕೆಬಿಕ್ಕಿ ರಾಜ್ಯ ಸಂಖ್ಯೆದ ನೀಲಿ ಬಣ್ಣದನ್ನು ನೇತಾಡಿಸಿಕೊಂಡು ಮಳಮಳ್ಳ ಸಂಖ್ಯೆದ ಸಿಕ್ಕಾಗ್ತದೆ ಆ ಬುಕ್ಕ ಗಾಡಿದ ಎದುರಿ ಕಣ್ಣು ಮನೆದ ಲೆಕ್ಕ ಕಣ್ಣ ಟೀಚರ್ ಬರ್ಸವರ ಕಪ್ಪುದ ಕಣ್ಣ ಇದ್ದು ಇಂಚ ಕುಡಿದು ಅವು ಇಡಿ ಬಿಡೇದಿ ಮಣ್ಣುವಟ್ಲೆ ಬಂಗಾರ ಬಾಡುದು ಇಡಿ ಬಿಡೇದಿ ಬಂಗಾರ ಅಲ್ಲದಿದ್ದರು ಸಂತೆದನೆಲ್ಲ ಬಾಡು ಬಾರ್ದು ಅಂತ ಅವು ಇಡಿ ಬಿಡೇದಿ ಅದು ಇಡಿ ಸರಿ ಬಾರಿ ಬೇಜಾರು. ಹೌದಾ? ಮತ್ತೆ ಮಗೆ ಯಾರಿಗೆ? ನಿನಗೆ ಮಗ? ಮಗೆ ನಿನಗೆ ಮಗ ಇದ್ದ?
ತಾನೇ ಎಂಕ್ ಜೋಕ್ಲ ಹೇಳಿ. ನಿನಗೂ ಮಗ ಇದ್ದ ನೌದಾನೆ ನೀನೇ ಒಂದು ಸಣ್ಣ ಹುಡುಗನ ಹಾಗೆ ಕಾಣಿಸ್ತಾ ಇರುವೆ, ನಿನಗೆ ಮಗ ಇದ್ದ? ಎಂಕ್ಲ ತಿನ್ಪುಣ ತಂಚನೆ ಜೋಕ್ಲಾಟಿಗೆ ದಿನ ಹೌದಾ? ಅಂಚ ಮಗೆಲ್ಲೇ ಏನ್ ಮಾಡ್ತಾನವ? ಏನು ಮಗೆ ಅವನ ಹೆಸರೇನು? ಹೀರೆ ಏನು? ಎನ್ನ ಮಗೆ ಮಗ? ಹೀರೆ ನಿನ್ನ ಮಗ ಎನ್ನ ಮಗೆ ಹೀರೆ ಹೊಟ್ಟೆಲ್ ಹಾಕಿದ್ರೆ ಬೆನ್ನಲ್ಲಿ ಬಂದಿತ್ತು. ಹೀರು ಒಯ್ಟೆ ಬೆನ್ನು ಒಯ್ಟೆ ಬರ್ತನಲ್ಲ ಎನ್ನ ಮಗೆ ಹೀರಿ. ನಿನ್ನ ಮಗ ನಾನು ಹೇಗೆ ಆಗುವುದು? ನಾನು ಅತ್ತೆ ನಿನ್ನ ಮಗೆ ಹೀರಿ. ನಿನ್ನ ಮಗ ನಾನು ಹೇಗೆ ಆಗುವುದು? ನಾನು ಅತ್ತೆ ಎನ್ನ ಮಗೆ ಹೀರೆ. ನಾನಲ್ಲ. ಹೀರಿ ಅಂದ್ರೆ ಈರಪ್ಪೆ ಅಂತ ನನ್ನ ಆಯಲ ಕಣಕದ ಬೇರೆ ಶುರು ಮಾಡ್ತದೆ ಗಂಧಗಲ್ಲು ಈರಪ್ಪೆ ಉಲೈತಿಲ್ಲ ಅಂಚ ಅಪ್ಪಂದೆ ತಿಂಗಿ ಅವನ ಅಪ್ಪನನ್ನು ತೆಗ್ದೆ ಅಂಚ ಎನ್ನ ಮಗೆ ಈರಿ ನನ್ನ ಕಡೆಗಲ್ಲಿಗ ಅಲ್ಕೊಳ್ಳಿ ಇಲ್ಲ ನುಲಿ ಅಲ್ಲೇ ಹತ್ರದಲ್ಲಿ ಮನೆ. ಹೇಗೆ ಓದ್ತಾ ಇದ್ದಾನ? ಓದುನೆ ಕರ್ಮ ಬೇರೆ ಸಾಲೆಗಾಡಪ್ಪಂದು ಬೀಜದ ವಾಡಿ ನೀನು ಮಾಡಿದ್ದಷ್ಟೇ ಅಲ್ಲ. ಜಾನುವಾರು ಮೂಜಿ ದಿನ ಪಪ್ಪೆ ಪೋಪು ಹೊರ್ತಜಿ 4 ಬಾರಿಸಬೇಕಾಗಿ 4 ಕೋಟಿ ಹೊರಬಾಡಾರ್ ಕೊಡಿ ಆತನು ಮತ್ತೆ ಶಾಲೆಗೆ ಹೋಗದೆ ಇಲ್ಲಾರ್ದು ಸಾಲೆ ಮುಟ್ಟ 90 ಕಳರೆ ಸಂಜೆಯವರೆಗೆ ಅಲ್ಲೇ ಇರುವುದು. ಕೈಯಾಡು ಬಣ್ಣ ಗುರುಕುಲ ಮಂಡ್ಯದ ನೀನಿಲ್ಲಿ ಯಾನಂಬಿ ಅದು ನಾವು ತುಂಬೆ ಬದು ಗುರುಕುಲೆ ನಾವು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಎನ್ನಲೆಕ್ಕನೆ ಪೆದಂಬೆ ಮಗೆ ಈಗೇನು ಅದು ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ. ಈಗ ಏನ್ ಮಾಡ್ತಾ ಇದ್ದಾನೆ? ತೆಂಗಿನ ಅರ್ಪಣೆ ಸಾಲೆ ಹೊಡ್ಪದ ಇಲ್ಲ ನೋಡಿ ಏನ್ ಮಾಡುದು? ಇಲ್ಲ ಬದನೆ ಅರ್ಪಣೆ ಒಳ್ಳೆದೆ. ಹಾ ನೋಡು, ವಿದ್ಯೆ ಇಲ್ಲದೆ ಇದ್ರೂ ಅವನಿಗೆ ಜ್ಞಾನ ಶಕ್ತಿ ಉಂಟು. ನೋಡು, ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಎಲ್ಲಿ ಕೃಷಿ ಆಗ್ತದೋ, ಕೃಷಿ ಉತ್ಪನ್ನಗಳು ಸಿದ್ಧವಾಗುತ್ತದೋ ಅಲ್ಲಿ ದುರ್ಭಿಕ್ಷೆ ಇಲ್ಲ. ಒಳ್ಳೆಯದಾದ ಬದನೆ, ಹಾಗಲಕಾಯಿ, ಪಡುಗಲಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ, ಹೀರೆಕಾಯಿ ಹೀರೆಕಾಯಿ ಈ ತರಕಾರಿಗಳನ್ನೆಲ್ಲ ಬೆಳೆಯಬೇಕು. ಒಳ್ಳೆಯದು. ತರಕಾರಿ ಮಾಡ್ತೀನಿ ಏನು ನಿನ್ನ ಮಗ ಬದನೆ ಹೀರೆ ಹುಷಾರಿದ್ದ ಯಾರಿಗ? ಮಗನಿಗ? ಮಗ ಕತ್ತು ಹೀರೆ ಹುಷಾರಿದ್ದ. ಯಾಕೆ? ಮುಖ ಎಂಚಿನ ಬೇರೆ ಹೇಳಿದ್ದಲ್ಲ, ಬದನೆ ಮಾಡ್ತಾನೆ. ಹೀರೆಕಾಯಿ ಹಾರೆಕಾಯಿ ಬಂದು ಬದನೆ ಮಾಡ್ತಾನೆ ಅಂತ ಹೇಳಿ ಬದನೆ ಅಂತ ದೇವೇರ್ನ ಎದುರು ಕುಳೊಂದು ತಾಳ ಕೊಟ್ಟು ನಿಂಗಿ 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 ಅದು ಹೇಗೆ ನಿಂಗಿ ನಿಂಗಿ ನಿಂಗೆ ನಿಂಗೆ ನಿಂಗೊಂದತ್ತೆ ಹಾಗೆ ಭಜನೆ ಭಜನೆ ಮಾಡು. ಭಜನೆ ಯಾರ್ದೋ ಹೇಗೆ ಮಾಡ್ತಾರ? ದೇವೇರ್ನ ಗಟ್ಟಿ ಬಿಚ್ಚಿ ಬೇರೆ ಹೌದಾ? ಮುಗಿದು ತಲ್ಮಂತ ದೇವ್ರನ ಭಜನೆ ಆಗ್ತದೆ. ಅಲ್ಲಿಗೆ ಎತ್ತಿದನ. ಹೇಗೆ ಭಜನೆ ಹೇಗೆ ಹೇಳ್ತಾನೆ? ದೇವರು ಯಾವುದಾದ್ರೆ ಭಜನೆ ಮಾಡ್ಲಾಕೊಂಡ್ರಿ. ಹೌದಾ? ಕಲ್ತನಗಳು ಸಮೇತ ಹತ್ತು ಕೊಡುವನೆ ಗಂಟು ಯಾರು ಗುಡ್ಡದವ್ರಿಗೆ ಬೇಗ ಆಗ್ತಾನ ಈಗ ಭಜನೆ ಅಂದಂತೆ ಅನುಕೂಲ ಬಾಯಿ ಬಿಡ್ತಾನೆ. ಅದ್ಯಾಕೆ? ಅದಕ್ಕೆ ಕೇಂದ್ರ ಅಂತ ಬಾಯಿ ಬಂದ ಒಂಜಿ ನಮ್ಮನೆ ಅರ್ಥ ಹಾಗೆ ಹೇಗೆ ನಿನಗೆ ಅಭ್ಯಾಸ ಆಗಿ ಹೋಗಿದೆ? ನಿನಗೆ ಹಾಡ್ಲಿಕ್ಕೆ ಆಗ್ತದ? ಹೌದಾ? ಒಮ್ಮೆ ಹೇಳಿ ನೋಡೋಣ. ಏಲೇರಿ ಎಂಟಿದೆ ತಾಳ ಜನ ತಾಳ ಉಂಟಿದ ಯಾರಲ್ಲಿ? ನನ್ನಲ್ಲಿ ತಾಳ ಇಲ್ಲ. ಸಾಲ ಉಂಟು ತಾಳ 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 ಬೇರಿ ಅಷ್ಟು ಗಟ್ಟಿ ಬಾರಿಸಬೇಡ. ಗಟ್ಟಿ ಬಾರಿ ಸೇರಿನ ಎಂಕದ ತಾಳದ ಅಲ್ಪ ಪಾಲಿದ ರಡ್ಡು ಬಟ್ಟಲ್ದೆ ತುಂಬ ಮಾತಾಡ್ದು ಮನೆ ಪರಿಧಿ ಮಾಡ್ಬೇಡ. ಸುತ್ತಿನ ಸುದ್ದಿ ಹತ್ರ ಬಿಡಿ ಎತ್ತಿ ಮಾಹಿತಿ ಎಲ್ಲಿಯೋ 2 ಏಟು ಬಿದ್ದಿದೆ ಅಲ್ಲ. ಅದು ಯಾವ ಶುದ್ಧಿಯ? ಎಲ್ಲಿಯ ಶುದ್ಧಿ? ಹೌದು ಸುದ್ದಿ ಬೇರೆ ಹಾಗೆ ಅದೆಂತದ? ಸೇರಿಸುವುದ? ಈ ವರ್ಷ ಅಲ್ಲ ಇದ್ರು ಬರುವ ವರ್ಷ ಆದ್ರೂ ಸೇರಿ ಎಲ್ಲಿರುವೆ ತಂದವಾರು ಮಾರುತಿ ಎಲ್ಲಿರುವೆ ತಂದವಾರು ಎಲ್ಲಿರುವೆ ತಂದವಾರು ಮಾರುತಿ ಎಲ್ಲಿರುವೆ ತಂದವಾರು ಚಿತ್ರಪುಟಿ ಕಾಣದೈ ಪೋತಿ ಕಣ್ಣ ಕಣದ ಮಾರುತಿ ಏನು ಅಂಟು ಹಾಕಿದೆ? ಆಯ್ತು, ಅಲ್ಲಿಗೆ ಮುಗಿಯಿತ ಒಂದು ಕೊಡು. ಭಜನೆ ವಾ, ಒಳ್ಳೇದಾಗಿದೆ, ಅದನ್ನಲ್ಲಿ ಕೊಡು. ಅದೆಲ್ಲಿಗ? ಅವು ಪಿತ್ತಳದ ಬೋಣಗರ ತೂಕ ಅದು ಹೋಗಿಂದಲೇ ತೂಕ ಮಾಡಿ
ಮುಖಾಂತಲೇ ಕೊರತು ದುಡ್ಡು ಏನು ಬಂದಲ್ಲಿಂದ ಇದ್ದಲ್ಲಿಂದೆಲ್ಲ ಹೇಳ್ಕೊಂಡು ಹೋಗುದೇ ಮಾತ ಎಂಕ್ಲ ಒಯ್ನು ಮಾತ ಕೊಣಪ್ಪನ ಮನೆಯರೇ ಆಪುಜಿ ಅಂದ್ರೆ ಇಂದಿ ಪಾಲೆದ ಬಟ್ಟಾಲಿ ಕಾಕಾಜಿದ ಲೋಟೆ ಚಟ್ಟಂಬಡೆ ಸಾರು ಸಾಂಬಾರು ಉಪ್ಪಿನಕಾಯಿ ಉಪ್ಪರ್ದೈಸೆ ಬುಡಿ ಅಡುಗೆ ಕೊಡಗೆ ಹೋಗಿ ಮಾತ ನೀರು ಬಣ್ಣು ಬಾಲ್ದಿ ಪಾತಂಬರ್ಪುಂಡಿ ಪರಂಗನ ಆಜಾಯ್ ನೀನು ಮುಳ್ಪಡ್ದು ಸಂಪಾಜೆಗೆ ಬೇಕು ಯಾರ್ಯಾರ ಹೆಸರು ಹೇಳಿ ನಿನ್ನ ಅಭ್ಯಾಸವನ್ನು ತೋರಿಸಿದ್ರ ಅಂಚ ಎಂತ ಮತ ಒಂದು ಎಲ್ಲಿ ಬಿಡು ಹೌದೇನೋ ನಿನ್ನ ಮಗ ಬಹಳ ಬುದ್ಧಿವಂತನ ಎಡ್ಡ ಭಜನೆ ಅಂತೆ ನಿನ್ನನ್ನು ಮಂಗ ಮಾಡಿ ಬಿಟ್ಟನಲ್ಲ ಅಂತ ಅಮ್ಮೆ ಮಗನ್ ನಿಶ್ವಾಲ್ ಬಬರಂತೆ ಮತ್ತೇನು ಅವ ಹೇಳಿದ್ದು ನಾವು ಎಲ್ಲಿರುವೆ ತಂದೆ ತಂದೆ ಬಾರು ಮಾರುತಿ ಮಾರುತಿ ಅಂದ್ರೆ ಯಾರು ಮಾರ್ಚಂಡ ಹನುಮಂತದಿ ಹನುಮಂತ ಯಾವ ಜಾತಿ ಹನುಮಂತೆ ಮಂಗದಿ ಮಂಗ ಜಾತಿ ಎಲ್ಲಿರುವೆ ತಂದೆ ಬಾ ಮಂಗ ಎಲ್ಲಿರುವೆ ತಂದೆ ಬಾ ಮತ್ತೇನ್ ಹೇಳಿದ ಅಂಚಿ ಇಂಚಿ ತೂಪುತಿ ಕಾಡುದಲ ಇಪ್ಪೋಪುತಿ ಆ ಕಡೆ ಈ ಕಡೆ ನೋಡ್ತೀಯ ಕಾಡಿನೊಳಗೆ ಹೋಗ್ತೀಯ ಒಂಜಿ ಕಟ್ಟ ಕನಕ ಕನತ ಮಾರುತಿ ಮಾರುತಿ ನಿನ್ನವ ಮಂಗ ಮಾಡಿದ್ರು ನಿನಗೆ ಕಸನ ಸೊಕ್ಕ ಮುರಿ ಜಯಾನಂದನ ಸೊಂಟ ಮುರಿ ಏನು ಅವನ ಸೊಟ್ಟ ಮುರಿಯುವುದು ಯಾಕೆ ಅವ ಯಾರ ತೊಂದರೆಗಿಲ್ಲದವ ಅವನ ಸೊಂಟ ಮುರಿ ಸೊಂಟ ಮುರಿಗೆ ಸೊಂಟ ಬೇಡ ಸೊಂಟ ಮುರಿಜ ಕಾಲು ಮುರಿ ಕಾಲು ಒಂದು ಮುರಿದಾಗಿ ನನಗೆ ತರಡ್ಡೆಲ್ಲ ಮುರಿಕ ಎರಡು ಮುರಿದ್ರೆ ಮತ್ತೆ ನೋಡುದು ಒಂದು ಬಾತೆರಾಡಿ ಅಪ್ಪಗೆ ನಮಗೆ ದಾನೆ ಅಂತಿಲ್ಲ ನಿನ್ನನ್ನು ಬೈದ ನಿನ್ನನ್ನು ಮಂಗ ಮಾಡಿದ್ದು ನಿನ್ನ ಮಗ ಓ ಮಗ್ಗ ಇಯೇ ನಿಕ್ಕೋಯ್ಕಲ ಈರಲ್ಲಕ್ಲಿ ನಿಕ್ಕೋಯ್ಕಲ ಇಲ್ಲರೇ ಒಂದು ಬೇವ ಮಂಗ್ಯಾಲ್ ಗೊತ್ತಾ ನಿಕ್ಕ ಬೋರ್ಡನ್ನ ನಿಕ್ಕ ಅರ್ಥ ಆಪ್ಜಿ ಬೋರ್ಚನ್ನ ಮಾತಾ ಗೊತ್ತಾ ಇನ್ನ ಕೇಬಲ್ದ ಕಂಡಿ ಗೊತ್ತಿದೆ ನೀನು ಇಲ್ಲಿ ಅರಚಿದ್ರೆ ಏನು ಸುಖ ಉಂಟು ಅವನಿಗೆ ಅಲ್ಲಿ ಕೇಳ್ತದೋ ಹಾಗೆ ಕೇಂಡಾಯ ನೆರ್ಪುಜೆ ನಿಂಗೆ ಬೀರ ಮತ್ತೆ ಕೇನೇರಲ್ಲಿಂದ ನಮ್ಮ ನೆರ್ಪು ಅಂದ್ರೆ ಅವ್ ಕೆಲವು ಜನ ಗಾಡಿ ಬೋದು ಪೇರು ನಾಲ್ಕು ಬಿಟ್ಟೆಲ್ಲ ಕನ್ನಡಿ ಬಾರ್ತಿ ನಿಮ್ ತಗೊಂಡು ಬೋದು ಅವನ್ ಎಲ್ಲೇ ಕಾಡಿದೆ ಪಕ್ಕ ಅಡ್ಡ ಅಡ್ಡ ಹೊತ್ತಿದ್ರೆ ನೆರ್ಪುನ ಬಿಟ್ಟು ಸೈಪ ಮುಗಿನೆ ಅಡ್ಡ ಆಗಿದೆ ಚಿಕ್ಕ ಮುಂಪು ಓಪ ಓಡೆ ಓಡೆ ನಮ್ಮ ಮಾಡಿ ಒಬ್ಬನ ಭಾಷೆ ಸಾರಿ ಹೌ ಹಾಗೆ ಯಾಕೆ ಕೇಳಿದ್ರೆ ಕೇಂಡ ಅಡ್ಡದಿಂದ ಬೇಗ ಆಗ್ತದೆ ಬೇಗ ನೆರ್ತೇನೆ ಸಮಾಧಾನ ಆತ್ಮಸಂತೋಷಕ್ಕೆ ಬೇಕಾಗಿ ಯಾಕೋ ಇಷ್ಟೆಲ್ಲ ಕಷ್ಟಪಡಿಸಿ ಬಾರಿ ಬಂಗ ಬದುಕೇರ ಯಾಕೆ ಯಾನ ಬುಡದಿ ಮಗೆ ಪುನತಿ ಮೂಜಿ ಜನ ಕೂಡ ಒಂದೇ ಕುಪ್ಪಿದ ಮರ್ತಂತೆ ಹೌದೇ ಯಾವಾಗ ಕುಡಿಯುವುದು ಮೂಜಿ 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 ಜೊತೆ ಗೆತ್ತೊಂದು ಎಲ್ಲಿಯಾದ್ರೂ ಎಚ್ಚರ ಆದ್ರೆ ಎಚ್ಚರಿಕೆ ಅಂಡ ಕೂಡ ರಡ್ಡು ಮುಚ್ಚಿದೆ ತೊಟ್ಟು ಗೆತ್ತೊಂದು ಹಾಗಾದ್ರೆ ಹೆಚ್ಚು ಬೇಕಾದವನು ಎಚ್ಚರದಲ್ಲಿ ಇದ್ದ ಅನ್ನ ನಿನ್ನ ಮಗೆ ಮಾತ್ರ ಜಪ್ಪುನೆದ್ದಿ ಜೊತ್ತನೋ ಆಗ ಏನು ಸತ್ಯ ಯಾಕಾಗುದಿಲ್ಲ ಬಂದು ದಾಯ ಗೊತ್ತಿದೆ ನಮ್ಮ ಇತ್ತ ಕಷ್ಟ ಬುಕ್ಕರ ಬಣ್ಣರಲ್ಲಿ ಪಂಡಿಯೊಟ್ಟಿಗೆ ದಾದ ಮನ ನೀರು చెప్పారు ನಮ್ಮ ಪಣ್ಣ ಅಂದೋ ನಿಕ್ಕಲು ಇಂಚಾಂಡ ಓ ದೇವರೇ ಪಾಪ ಆಯ್ರ ಬಲ್ಲಿತ್ತನಪ್ಪ ನಮ್ಮ ಅಂಚಿ ಬೀಜಿರಿ ಬೆಟ್ಟಿಗೆ ನೆರ್ಪುಣ ಪೆಟ್ಟುಕೋದು ಇಂಡಿಯಾಗ ಮೂಜಿಗಾಸ್ತಾಗಿ ಎಡ್ಡೆ ಹೌದು ಕರಿನ ಸಂಜೆ ಕೊಡ್ತಾನೆ ತಿಂತಿದೆ ದಾನನಿಗೆ ನನಗೆ ಎಡ್ಡೆ ಬಣ್ಣರ ಮ್ಯಾಗ ತರ ಬಿಟ್ಟಿದೆ ದೇವರ ಬೊರ್ಲುಟ್ಟಿ ಇರ್ತಲ್ಲ ಬಾಗನಿ ಊಟ ಇದ್ದೇವರ ಪೇನಾಗೈತಡಿ ನತ್ತೊಂದು ಅಂಚೆ ಪಂಟು ಕೇನ್ ಪಂಟು ಏತ್ ಬಂಗ ಎಂಕಲ್ನ ಜೀವನ ಪಂಟಂಡ ಯಜಮಾನ ಉನಿಯರೆದ್ದಿ ಹೊರವರ ಗೊತ್ತಿಲ್ಲ ಕೆಪ್ಪು ನನ್ನ ಅಂತಪ್ಪ ಕರಿನ ತಿಂಗಳು ಒಂದು ವಾರ ಉಂಟು ಚಂದ ಕತ್ತಲೆ ಉಪವಾಸ ವಾರ ರಾತ್ರಿ ಊಟ ಮಾಡದೆ ಮಲಗಿದ್ದೇನೆ ಉಪವಾಸ ಬೇಸರ ಹಸಿವು ತಳಿಯುವುದು ಹೇಗೆ ಒಂದು ವಾರ ಉಂಟು ಊಟ ಮಾಡದೆ ಹಸಿವಾಗ್ಲಿಲ್ವಾ ನಿನಗೆ ಆತನ ಬುಕ್ಕದಾಯ್ತ ಏನು ಮಾಡಿದ್ಯಾ ಒಂದು ಇರುವ ದೋಸೆ ತಿಂದು ಎತ್ತೀನಿ ಅದಾದ್ರೂ ಹಸಿವಿಗೆ ಹೊಟ್ಟೆಗೆ ತಿನ್ನುವುದಲ್ವೇನೋ ಅದು ಉಪವಾಸವ ಉಪವಾಸ ಅದು ಉಪವಾಸವ 20 ದೋಸೆಯಿಂದ ಕುಂಚಿದಾರ ಬಂತೇನೆ ಎಂತದ್ದು ಉಪವಾಸ ಬಂದ ಅಂಚಡಿಗೆ ಹೇಗೆ ಊಟ 9 ಚಪಾತಿ 20 ಮತ್ತೆ ಆ ಸಾಂಬಾರಲ್ಲಿದ್ದ ಇಷ್ಟಿಷ್ಟು ದೊಡ್ಡ ಹೋಳನ್ನೆಲ್ಲ ತಿಂದು ಬೇಸರಿಸಬೇಡ ಯೋಚಿಸಬೇಕಾದಂತ ಅವಶ್ಯಕತೆ ಇಲ್ಲ ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹಿಸು ನಾನಿದ್ದೇನೆ ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹಿಸು ನಾನಿದ್ದೇನೆ ಎನ್ನ ಬಳಿಗೆ ಈರ್ತೀನಿ ಅಂದ್ರೆ ಸಾವು ಬಿಟ್ಟು ಅಂದ್ರೆ ಏನಂದ್ರೆ ಏನು ನಿನಗೆ ಸಿಟ್ಟು ಬರುವುದು ಸಿಟ್ಟು ಬರೋದು ಇತ್ತವರನ್ನ ಸಿಟ್ಟು ಅಪ್ಪಲ್ಲ ಬತ್ತಾನೆ ಬರಿಗೆ ಪುನಂದೆ ಯಾಕೆ ಬರುವುದು ಹಾಗೆ ಬರ್ತು ತಲೆ ಬಿಸಿ ಮಾಡು ತಲೆ ಬಿಸಿ ಮಾಡಿ ಈರ್ನ ಬಿಟ್ಟಿದ್ದೀನಿ ಗೊತ್ತಾಗ್ಲಿದೆ ಹಾಗಲ್ವಾ ಹೇಳಿದ್ದು ನಾನು
ನಿನ್ನ ಹೆಂಡತಿಯನ್ನು ಮಗನನ್ನು ನನ್ನ ಸನಿಹಕ್ಕೆ ಕಳಿಸು. ನಿನ್ನ ಹೆಂಡತಿಯನ್ನು ತಂಗಿಯನ್ನು ನೋಡಿದ ಹಾಗೆ ನೋಡ್ತೇನೆ, ಮಗನನ್ನು ಮಗ ನೋಡಿದ ಹಾಗೆ ನೋಡ್ತೇನೆ. ಆಸರೆ ನಾನಾಗುತ್ತೇನೆ. ಯಜಮಾನ್ರೆ ನಾನು ಕನಕುಮಾರ್ನ ಯಾದಕ್ಕೂ ಎನ್ನ ಮಂಡಿಡ್ಲ ಬುದ್ಧಿ ನಂಬಿಟ್ಟು ಅಂದ್ರೆ ನಂಗೆ ಭಾಜನ ಬಂದ ನಂಗೆ ಗೊತ್ತಾಗ್ತದೆ ಗೋರಿನಿಂದನ ಕಾಯಿಗಾಡಿ ಸರಿ, ವ್ಯವಸ್ಥೆ ಮಾಡ್ತೇನೆ. ದಾರಿ ಬಿಡು. ಓಡಿ ಹೋಗ್ತೇನೆ ಯುದ್ಧಕ್ಕೆ. ನಾನು ಹಿರಿಯನ್ ತೂತೆ ಮುರಾನಿ ಜಾತ್ರೆದಲ್ಲಿ ದೇಬೇರ್ನ ಬಲಿ ಬಣಗ ಎದುರು ನೀರ್ಲ ಇನ್ನು ಬಿಡಿದಿಲ್ಲ ಗೋಪೆದಾರ್ನಿ ಹೇಗೆ ನೀರ್ಲ ಇನ್ನು ಬಿಡಿದಿಲ್ಲ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಎಲ್ಲಿಗೆ ಹೋಗುದಿಲ್ವ? ಅಪಾಂಡ ಬಾರಿ ಚೆಲ್ಲದಾನೆ ಅಭ್ಯಾಸ ಮೊದಲೇ ಇಲ್ವೋ? ಒಂಜು ಒಂಜು ಇಷ್ಟನ್ನು ಬೇರೆ ಇಲ್ವ? ಹೇಗೆ ಏನು ಮಾಡ್ತಾ ಇದ್ದೀವಿ? ದೇಬೇರ್ನ ಬಲಿ ಬಣಗೆ ಈರ್ಲ ಪೊಂಜೋಳ ಬಲಿತ ಎದುರು ಬಿಂಚ ಗೋಪೆದಾರ್ನಿ ಗೋಡೆ ಅದು ಏನೋ ಅದು ದೇವಸ್ಥಾನದ ಎದುರಲ್ಲಿ ದೇವರು ಹೋಗುವಾಗ ಜಾತ್ರೆಯಲ್ಲಿ ತಟ್ಟೀರಾಯ. ನಾನು ಶೋಣಿತದ ಅಧೀಶರಿದ್ದೇನೆ, ದಾರಿಗಾಸುರ. ಶೋಣಿತ ನಗರಿಯ ದೊರೆ ನಾನು, ದಾರಿಗಾಸುರ. ಹೌದೌದು. ಯುದ್ಧಕ್ಕೆ ಹೊರಟವನು. ಏನ ಇದು ಮಾತ ಪೆಟ್ಟು ಮಾಡ್ಕೊಂಡು ಓಣ ಬೇರೆ ಬಂಜಿದಾರೊಂದು ಈತಿನೆಲೆ ಕುದುಪೆದಲೆ ಈರುವಲ್ಲ ಕಂಕಣೆ ಬುರಿಯರ್ನ ಏನೇನು ಮರಂಕಣೆ ಎದುರ್ದೆ ತಜತ್ ಕೊನುದ ಅರ್ಧಾಸಿ ಮಾರ್ಗ ಇತ್ತ ಈರು ಕುಡಿಯರು ಕರಡಿಯಲ್ಲಿ ಅಂಗ ಸಾಧನ ಮಾಡಿದವನು. ಕರಡಿನ ಅಂಗರ ಯುದ್ಧಕ್ಕೆ ಹೊರಟವನು ಪೆಟ್ಟು ನಾನು. ಪೆಟ್ಟು ಮಾತು ಗೊತ್ತಿಲ್ಲ, ತುಂಬ ಮಲ್ತಾರ. ಬಹಳಷ್ಟು ಯುದ್ಧ ದೇವತೆಗಳನ್ನು ಸೋಲಿಸಿದವನು. ವಿರಾಟ್ನ ಅಂದಾಜು ಉಂಡ ಯಜಮಾನ ಬರಬೇಕು ಎನ್ನುವ ನಿಶ್ಚಯದಲ್ಲಿ ಹೊರಟವನು. ಒಂದು ಮೂರು ನೋಡೋಣ. ಮೂಜೆಟ್ ಬರಚ್ಚಿ ಮತ್ತೆ ಮೂಜೆಟಿ ರಾತು ದೂರದ ಬಣ್ಣಗ ಮುಟ್ಪ ಎಂತ ಸಾಧಾರಣ ದೂಪೆ ಮತ್ತೆ ಮೆತ್ತದ ತಾರೋಳಿಗನೆ ಕುತ್ತು ದಾದಿತ್ತು ಮತ್ತೆ ಮೂಜೆನ ನೀರೇ ಬರ್ತಬೇಕು ಯಾನ್ ಬರೋದು ದುಂಬೆ ಮುಕ್ಕಳ ಮತ್ತೆ ಆಂಡ್ರೆ ಬೇಜಾರ್ದಾಯಿ 13 ಮಧ್ಯಾಹ್ನ ನಿಮ್ ತಪ್ಪ ಅಂಜಿ ಕಕ್ಕೆಗೆ ಮುಪ್ಪುದಿಯರುಂಡಕ್ಕೆ ಅಂತಪ್ಪ ನೀನು ಕಕ್ಕೆದಲಕ ಬತ್ತು ಮುಟ್ಟು ಜರ್ನ ಎಂಕ್ಲ ಉನ್ನಗ ಬಗೆ ಅಡ್ನಾಳರೆ ಗಾಡಿ ಬಲಿ ಬಲಿ ಬುಕ್ಕ ಬತ್ತಿಕ್ಕನ ಮರತ್ತ ಮುಗಿರುವುದ ಬಲಿ ಅವ ಬರ್ಲಿಕ್ಕಾಗದಿದ್ರೆ ಆನಿ ಬರ್ರಿ ಆಯ್ತು ತೊಂದರೆ ಜಂಕ ಬೆಕ್ ತಗೋದಿದ್ದಲ್ಲ ನಾವು ಯಾರು ಶುರು ಮಾಡ್ಕೊ ಇದು 17 ಬೈಯಡ್ ಮಿನಿಟ್ ತಪ್ಪ ವರ್ಷ ನೀನು ಉಲೈಲೆಪ್ಪೇರುಂಡ ತಣ್ಣ ಹೌದಾ ಆನಿಲ 20 ಜನ ಬಲಿ ಮೇಲೆ ಕೂಡ ದುಡ್ಡು ಕೊಡು ನಾವು ಏನು ಉಂಟಂತಹ ವಿಜೃಂಭಣೆ ಬೇರೆ ಅಯ್ಯನಕ ಭಾರಿ ಗಮ್ಮತ್ತತಿ ಅಂದ್ರೆ ಕೋಳಿ ಕುಂಡಿ ಮತ್ತೊಂದು ಹೌದಾ ಕೋರಿಯಾ ಪಂಜಿ ಬುಕ್ಕ ಇದುಂಟು ಪುಟ್ರೆಂಗಿ ಉಂಟು ಪುಟ್ರೆಂಗಿ ಅದು ಹಚ್ಚೆ ಕುಟ್ಟಿ ಕೆಂಪು ಕುಟ್ಟಿ ಎಲ್ಲ ಉಂಟು ಅಲ್ಲ ಈಗ ಅದು ಉಂಟಲ್ವ ಅಲ್ಲದೆ ನಾಡಿನತ್ತುಂಟಲ್ಲ ಗೋಂಗಿದೆಲ್ಲ ನಿನಗೆ ಅಭ್ಯಾಸ ಎಲ್ಲ ಇದ್ರೆ ಮಗರ್ಬೋದು ಕುಟ್ಟಿದ್ದೆಲ್ಲ ಕುಳ್ಳುಗ ಅದು ಯಾಕೆ ಬೇಕಾಗಿ ಕತ್ತಲೆಗೆ ಅದಕ್ಕೆ ಬೇಕಾಗಿ ಪನನ ಕರೀಲಿಕ್ಕಲ್ಲ ನೋಡೋಣ ಬಿಡು ಸರಿ 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 ಈಗ ನೋಡುವ ಕಣಕದ ಬಟ್ಟೆ ಕೆಳಗೆ ಬಿಡು ಬಟ್ಟೆ ಕೆಳಗೆ ಬಿಡು ಅಂತ ಹೇಳಿದ್ದು ನಿನ್ನ ಹತ್ರ ಬಟ್ಟೆ ಕೆಳಗೆ ಹಾಕು ಅಂತ ಹೇಳಿದ್ದು ನಾನು. ಯಾವ ಧರ್ಮದವ ಬಟ್ಟೆಯನ್ನು ಎತ್ತಿ ಮೇಲೆ ಕಟ್ಟಬೇಡ ಕೆಳಗೆ ಬಿಡು ಎಲ್ಲಿಗೆ ನನ್ನ ಅಪ್ಪನ ಮನೆಗೆ ಬಟ್ಟೆಯನ್ನು ಉಟ್ಟ ಬಟ್ಟೆಯನ್ನು ಮೇಲೆ ಕೆತ್ತಿ ಕಟ್ಟಬೇಡ ಅಂತ ಹೇಳಿದ್ದು ನಾನು. ಕಳಿಯವನನ್ನು ಅವನೋಡು ಅವನಿಗೂ ಕರಿಯಬೇಕು ಅಂತಲೇ ಉಂಟು. ಕಟ್ಟಿ ನೀರು ಹೌದೌದು ಪುರ್ತಂತನ ಗಂಡ ಹೆಂಗ್ ನೋಡ್ತಾರೆ ಎಲ್ಲರೂ ತಂದಾಗಿ ಸಮಯ ಆಗಲಿ ಬಟ್ಟೆ ಕೆಳಗೆ ಬೇಡ ಅಸಭ್ಯ ಅದು
ಏನೋ ಅಯ್ಯನ ಏನೋ ಅಂದ ಬೇರೆ ಈ ಪಾತಿರಟ್ಟಿ ಅನ್ಪರು ಯಾನ್ ಅರಸು ಎನ್ನ ರಾಜ್ಯಕ್ಕೆ ಎನ್ನ ಅವು ನಂದ ಯಾನ್ ದುಡ್ಡು ಕೊಡ್ದು ದೆತ್ತಿನ ಮುಂದು ಮೇಲೆ ಎಂಕ ತುತ್ತುದು ಎಂಕ ದೇರ್ತ ಕಟ್ಟಿರ ಸ್ವಾತಂತ್ರ್ಯ ಇದ್ದಿ ಈರ್ನ ವಾನ ಮುಳಿದ ರಾಜ್ಯಕ್ಕೆ ಆಗೋ ನಮ್ಮ ಎಣ್ಣಿನ ಆಗು ಎಲ್ಲ ಇಲ್ಲ ಬಾಕಿಲ್ದ ತೋಟದ್ದು ಯಾನು ಬಯ್ಯದೆ ಪಡ್ದಾನೆ ನಿಕ್ಲೆ ದುಡ್ಡು ಕಟ್ಟು ಯಾನ ನೋಡ್ದು ಮಂದ ಮಂತನ ಮರೋನು ಯಾನು ಕಾಡ್ತದ್ದು ಯಾನು ಕೊಯ್ತು ಹೊಡ್ದಾನೆ ನಿಕ್ಕದ ಕಾಕಾಜಿ ಬರ್ತೋಡು ಏವಾ ನಮ್ಮನೆದ ನಿಕ್ಕನ ರಾಜ್ಯಕ್ಕೆ ಮೇಲೆ ನನ್ನ ರಡ್ಡು ವರ್ಷ ಕರ್ನಾಗೆ ಎಣ್ಣ ಬಿಡಿತೀನಿ ನಾನು ಜಾತ್ರೆ ಎಲ್ಲ ತೊಂಬರಲ್ಲ ನಿಕ್ಕದ ಕಾಕಾಜಿ ಕೋಣ ಆಧಾರ ಬೇಕು ಅದರ ನೇರ್ನ ಬಿಡಿದಿಲ್ಲ ಬಲೆ ಬೇರೆ ಚೂರು ಕಣಕ್ಕೆ ಬತ್ತಲಿ ಕಟ್ಟಿಗೆ ಹೊರಿಸುವುದಕ್ಕೆ ಅಂಡಲ್ಲ ನುಕ್ಕು ದೊಡ್ಡದಾರದ ಬಲೆ ಬತ್ತಲಿ ನಾನು ಮಹಾರಾಜ ಮಹಾರಾಜನ ಹಿಂಗ್ ಗೊತ್ತು ಕಣಕ್ಕೆ ಗೊತ್ತು ಮಹಾರಾಜ ನಾನು ಕಣಕ್ಕಿನಲ್ಲಿ ಮತ್ತೆ ಕಾಕಾಜಿ ಅಲ್ಲಿಯಾ ದ್ರಾವಿಡ ಭಾಷೆ ಚೂರು ಬಲೆ ಬತ್ತಲಿ ಒಳ್ಳೆಯ ಮಾತಿನಲ್ಲಿ ಹೊತ್ತುಕೊಂಡು ಹೋಗಿ ಒಳ್ಳೆ ಮಾತಿನಲ್ಲಿ ಮನೆಯಲ್ಲಿ ಯಾಣದಾನೆ ನೀವು ತಾಂಟಿದ್ವಿ ಯಾಕೆ ಮತ್ತೆ ಹೆದ್ದಾರಿ ನಮಗಾಗಿಯೇ ನಿಮಗಾಗಿ ಅಂತದ್ದು ನಾವು ತೆರಿಗೆ ಕಟ್ತೇವೆ ಒಳ ಒಳ ರಸ್ತೆಗಳಿಲ್ಲ ಓ ಎಂಕ್ಲ ತೆರಿಗೆ ಕೊನ್ನ ಬೇಡದ ಕನ್ನಡದ ಮಾರ್ಗ ನಿಮಗೆ ನಮಗೆ ಉಳಾಯ್ದ ಗುಂಡು ಗುರುಪುಡ ಮಾರ್ಗ ಎಂಕ್ಲ ಕೊನ್ನ ತೆರಿಗೆ ಬಿರೋರ್ ಪರಿ ಅದು ಕ್ರಮವೇ ಇಲ್ಲ ಕ್ರಮ ಇಲ್ಲ ಐನೊಂದು ಮಾರ್ಗ ಕಾಣಲ ಬಾಡ್ನವೆ ಕೊಡದು ನಿಕ್ಕಲ ಮಾಲಿಗೆ ಬಾಡ್ನತ ವ್ಯವಸ್ಥೆಯೇ ಹಾಗೆ ಎಲ್ಲಿ ನಾವು ಒಂದು ನಮಗೆ ಬೇಕು ಅಂತ ಆಗುವಾಗ ನಾವು ಯಾವಾಗ ಬೇಕಾದ್ರೂ ಹೇಗಬೇಕು ನಾವು ಹೋಗುವ ಮಾರ್ಗಕ್ಕೆ 25 ದಿಕ್ಕಿನಲ್ಲಿ ಬೇಲಿ ಅಡ್ಡ ಇಡು ನೀವು ಬರುವಾಗ ಮಾತಾಡದ್ದು ಬರ್ತೀವಿ ಸುಂಕ ವಸೂಲಾತಿ ಎಂತ ಸುಂಕ ವಸೂಲಾತಿ ಮಾತಾ ಉಂಟ್ಲೆ ಒಂದು ತಿಂಗಳು ಕಲಿಯಾಗಿ ಕಷ್ಟ ಎಲ್ಲವರಿಗೂ ಆಗುದಿಲ್ವಾ ಚೂರು ಬರ್ತದೆ ಅದು ಅವನನ್ನು ಇವ ಹೇಳುವುದು ಇವನನ್ನು ಅವ ಹೇಳುವುದು ಚೂರು ಬರ್ತದೆ ಬಲೆ ಚೂರು ಬರ್ತದೆ ಮಾರ್ಗಕ್ಕೆ ಮಣ್ಣು పొగ్గునగా ఎంత చేస్తాను ముందు మాత బెందు తినుకున్న జువన ಬೇರೆ ఇంచ ఆట రబడి మాత్రం పూజారు సార్ ಕಷ್ಟ ನೋಡ್ಲಿಕ್ಕೆ ಆಗುದಿಲ್ಲ ಸೂರ್ಯ ನಮಸ್ಕಾರ ಅದನ್ನು ಮೊದಲು ಹೊತ್ತುಕೊಳ್ಳುವುದಕ್ಕೆ ನೋಡಿದಾಗ ಬಹಳಷ್ಟು ಕಷ್ಟಪಟ್ಟವನ ಹಾಗೆ ಕಂಡೆ ಈಗ ನೋಡಿದ್ರೆ ಸುಲಲಿತವಾಗಿ ಎತ್ತಿಕೊಂಡು ಹೋಗುತ್ತಾರೆ ಹಗುರ ಉಂಟ ನೀರು ಕಣಕ್ಕನೆ ಇರ್ತಾರ ಮತ್ತೆ ತಲಕ್ಕೆದ ತುಂಡು ಭಕ್ತರಲ್ಲಿ ಕಾಟಿದ್ದು ಗೋಳಿಯೋಗಿ ಕಟ್ಟ ಮಾಡ್ತೀನಿ ಮತ್ತೆ ಅಷ್ಟು ಪ್ರಯಾಸ ಪಟ್ಟದ ಪ್ರಯಾಸದಲ್ಲದ್ದಿಯೇ ಯಾನ ಅಭಿನಯ ಮಾಡ್ತೇನೆ ಅದು ಯಾಕೆ ನಾನು ಊರಲ್ಲಿ ಆಟ ಓದಿದ್ದೆ ಆಟ ಹೌದಾ ಆಟ ಯಕ್ಷಗಾನ ಹೆಚ್ಚಿನ ಜನ ಬೇರೆ ಆಟದಲ್ಲಿ ಹೌದಾ 3000 ಜನ ಅದ್ಭುತ ಒಬ್ಬ ಕಲೆಯ ಮೇಲೆ ಅಭಿಮಾನ ಪ್ರೀತಿ ಗೌರವಕ್ಕೆ ನಾವು ಅವರನ್ನು ಮೆಚ್ಚಿರಬೇಕು ಅಭಿಮಾನದ ಮುಕ್ಕಾಲಾಸು ಜನರ ಉಂಡುದು போய் ಆಟಕ್ಕೆ 300 ಜನ ಅಲ್ಲದ್ದಿ ಈಗ ಆಟಕ್ಕೆ ಬಂದವರಲ್ವ ಊಟಕ್ಕೆ ಬಂದದ್ದು ಎಲ್ಲ ಊಟಕ್ಕೆ ಬಂದದ್ದೆಲ್ಲ ಹೋಗಿ ಆಯ್ತಾ ಇನ್ನು ಉಳಿದದ್ದಾದ್ರೆ ಆಟಕ್ಕೆ ಒಳ್ಳೆ ಮತ್ತೆ ಆಟ ಬಂದೆ ಆಂಡ ಆಟ ಶುರುವಾಂಡು ಒಂತೆ ಬರ ಕ್ಷೇತ್ರಾತ್ಮಿಗೆ ನಿನ್ನ ಬೋಕಾರಿನ ರಾವಣೆ ಅರ್ಪಣ ಆಟ ಶುರುವಾಂಡು ಒಂತೆ ಬರ್ತಾನೆ ಶಿವಲಿಂಗ ಒಂಜಿ ಮುಕ್ಕಳಿಗೆ ಜಿತ್ತೆ ರಂಗ ತಲುಪು ಬತ್ತೆಂ ಬೇರೆ ರಾವಣೆಂದು ಜೆಟ್ಟಿರ ಉಡ್ಡು ನಂಗೆ ಅವಸ್ಥೆ ತೋಡಲ್ಲ ಹೌದಾ ಬೇರೆ ಜೊತೆ ಅಪ್ಪ ಉಳ್ಳ ಈಶ್ವರ ದೇವರಿಗೆ ಲೆಸ್ಕೊಂಡೇರಿ ಯಾರು ಈಶ್ವರ ದೇವರಿ ಈಶ್ವರ ದೇವಿ ಈಶ್ವರ ದೇವಿ ದೇವೇ ಬಂಡದಾನೆ ಅಲ್ಲ ದೇವರು ಹೇಳ್ತೇವೆ ಈಶ್ವರ ದೇವರು ಮರ ನಾಲ್ಕು ಶಿವಲಿಂಗ ಗುಡ್ದು ಪೋಲ ನಿನ್ನೊಟ್ಟು ಜಾಲಿಯ ಪಳಕ್ಕೆ ಪೋಲ ರಾವಣಿ ಪೋಯ್ ಬಿಟ್ಟು ಜನ ಫಿರವತ್ತನ ಎದುರು ಮತ್ತೆ ತುಳೆನ ರಾವಣರ್ದು ದೆಪ್ಪೆ ರಾವಣನ ಶಿವಲಿಂಗ ನನ್ನ ಬತ್ತದ ದೆಪ್ಪನ ಹಿಡಿದು ಬಿಡಿಸ್ತೇನೆ ಅವಚ್ಚ ಏರು ಬರ್ಪೆ ಮಗ್ಗಿಯ ತೂಕಂದು ಅಲ್ಪಂತೆ ಅಪ್ಪಗಣ್ಣ ತೆರೆ ಹೋಯ್ತು ಬರ್ತೀನಿ ಮಣಂಗಿಕೊಂಡು ಸಪೂರ ಉದ್ದ ಮೂಕದಲ್ಲಿ ಅಡ್ಡ ತರೆ ಮತ್ತೆ ಬರ್ತೀವಿ ಒಂದು ಚೂರು ಎಣ್ಣೆ ಕಪ್ಪದ ನರ ಮಾಡಿ ಬತ್ತನೆ ಬೇರೆ ಇಂಚ ದತ್ತ ಕಾಯ್ತು ಕುಚ್ಚದಾಗಿ ನೀನು ಪಾತಂಪೋಳಿ ರಾವಣನಿಗೆ ಎತ್ತುವುದಕ್ಕೆ ಅಸಾಧ್ಯವಾದ ಶಿವಲಿಂಗವನ್ನು ಸಂಪಾದದ ತಿಮ್ಮಣ್ಣ ಬರ್ತದೆ ಅದು ಆಟವೋ ಆಟ ಆಟ ಅಂದುಲ ಆಟನೇ ಬುಕ್ಕೆ ನಿನ್ನ ಚಾಲನ ನಮ್ಮೊಳಗೆ ಬರಂದಿ ಸಾಕು